ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಳದಲ್ಲಿ ನಡೆಯುತ್ತಿರುವ ಉಡುಪಿ ಉಚ್ಚಿಲ ದಸರಾ ಮಹೋತ್ಸವದ ಅಂಗವಾಗಿ ಆಯೋಜಿಸಿದ್ದ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪುರುಷರ ಹಾಗೂ ಮಹಿಳಾ ವಿಭಾಗದ ಕುಸ್ತಿ ಸ್ಪರ್ಧೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕುಸ್ತಿಪಟುಗಳಾದ ಪ್ರಕಾಶ್ ರಾಥೋಡ್, ಉಚ್ಚಿಲ ದಸರಾ ಕುಮಾರ್, ಮನೋಜ್ ಅವರು ಉಚ್ಚಿಲ ದಸರಾ ಕೇಸರಿ ಹಾಗೂ ಶೌರ್ಯ ಅವರು ಉಚ್ಚಿಲ ದಸರಾ ಕುಮಾರಿ ವೈಯಕ್ತಿಕ ಪ್ರಶಸ್ತಿ ಪಡೆದುಕೊಂಡರು. ಶಿವಾಜಿ ಫಿಸಿಕಲ್ ಪೋಳಾರ ಪುರುಷರ ಹಾಗೂ ಮಹಿಳೆಯರ ವಿಭಾಗ ಸಮಗ್ರ ತಂಡ ಪ್ರಶಸ್ತಿಗೆ ಪಾತ್ರವಾಯಿತು. ಪುರುಷರ 37 ಕೆಜಿ ವಿಭಾಗದಲ್ಲಿ ಮನೋಜ್ ವಿಬಿ ಬೆಂಕ್ರೆ ಪ್ರಥಮ, ವರದಿಗೌಡ ಜೈ ಆಂಜನೇಯ ಅಡ್ಯಾರ್ ಪದವು ದ್ವಿತೀಯ, ಆಯುಷ್ ವಿಬಿ ಬೆಂಕ್ರೆ ಮತ್ತು ಮಣಿಕಂಠ ಎಸ್ಆರ್ ಕೋಡಿಕಲ್ ತೃತೀಯ ಸ್ಥಾನವನ್ನು ಗಳಿಸಿದ್ರು. 42 ಕೆಜಿ ವಿಭಾಗದಲ್ಲಿ ಮೊಹಮ್ಮದ್ ಪಾಹಿಂ ಬಿಎಚ್ಎಲ್ ಸುರತ್ಕಲ್ ಪ್ರಥಮ, ಪರಶುರಾಮ್ ಎಂಪಿ ಕೋಡಿಕಲ್ ದ್ವಿತೀಯ, ಕಿಶನ್ ಆಂಜನೇಯ ಸಸಿಹಿತ್ಲು ಮತ್ತು ಪೃಥ್ವಿ ಕಾರ್ವಿ ವಿಬಿ ಬೆಂಗ್ರೆ ತೃತೀಯ ಸ್ಥಾನವನ್ನು ಪಡೆದುಕೊಂಡರು. 46 ಕೆಜಿ ವಿಭಾಗದಲ್ಲಿ ಎಸ್ಆರ್ ಕೋಡಿಕಲ್ನ ಪೃಥ್ವಿರಾಜ್ ಹಾಗೂ ದೇವರಾಜ್ ಕ್ರಮವಾಗಿ ಪ್ರಥಮ ದ್ವಿತೀಯ, ತೊಕ್ಕೋಟು ಎಸ್ಜೆವಿಎಂನ ಸೃಜನ್ ಮತ್ತು ಪ್ರತೀಕ್ ತೃತೀಯ, 50 ಕೆಜಿ ವಿಭಾಗದಲ್ಲಿ ಮೊಹಮ್ಮದ್ ಇಶಾಮ್ ಬಿಎಚ್ಎಲ್ ಸುರತ್ಕಲ್ ಪ್ರಥಮ, ಎಸ್ಆರ್ ಕೋಡಿಕಲ್ನ ಕುಮಾರ್ ದ್ವಿತೀಯ, ಕೃಷ್ಣ ಮತ್ತು ಗೌತಮ್ ಕಾರ್ಕಳ ತೃತೀಯ ಬಹುಮಾನವನ್ನು ಗಳಿಸಿದ್ರು. 57 ಕೆಜಿ ವಿಭಾಗದಲ್ಲಿ ರಂಗನಾಥ್ ಡಿವಿಎಚ್ ದಡ್ಡಲಕಾಡು ಪ್ರಥಮ, ಧರ್ಮರಾಜ್ ಎಸ್ಆರ್ ಕೋಡಿಕಲ್ ದ್ವಿತೀಯ, ಮಂಜುನಾಥ್ ಕೋಡಿಕಲ್ ಹಾಗೂ ಅಜಿತ್ ಬಿಬಿ ಬೆಂಗ್ರೆ ತೃತೀಯ, 61 ಕೆಜಿ ವಿಭಾಗದಲ್ಲಿ ಪ್ರಜ್ವಲ್ ಶಿವಾಜಿ ಫಿಸಿಕಲ್ ಬೋಳಾರ ಪ್ರಥಮ, ಮಂಜು ವಿಬಿ ಬೆಂಗ್ರೆ ದ್ವಿತೀಯ, ಆಕಾಶ್ ಕಾರ್ವಿ ವಿಬಿ ಬೆಂಗ್ರೆ ಮತ್ತು ಮೋಹಿತ್ ದಡ್ಡಲಕಾಡು ತೃತೀಯ, 65 ಕೆಜಿ ವಿಭಾಗದಲ್ಲಿ ಪ್ರಕಾಶ್ ರಾಥೋಡ್ ಕೋಡಿಕಲ್ ಪ್ರಥಮ, ನಶಾಲ್ ಸುರತ್ಕಲ್ ದ್ವಿತೀಯ, ಇಸ್ತಿಫಾ ಬೋಳಾರ, ಅಶ್ವಿನ್ ಎಸ್ ಆಮೀನ್ ಅಡ್ಯಾರ್ ಪದವು ತೃತೀಯ, 74 ಕೆಜಿ ವಿಭಾಗದಲ್ಲಿ ಮನೋಜ್ ಬೋಳಾರ ಪ್ರಥಮ, ದೀಪಕ್ ಬೋಳಾರ ದ್ವಿತೀಯ, ಧನುಷ್ ಬೆಂಗ್ರೆ ಮತ್ತು ಗಗನ್ ಬೋಳಾರ ತೃತೀಯ ಹಾಗೂ 86 ಕೆಜಿ ವಿಭಾಗದಲ್ಲಿ ಪ್ರತೀಕ್ ಪುತ್ರನ್ ಬೆಂಗ್ರೆ ಪ್ರಥಮ, ನವರಾಜ್ ಬೋಳಾರ ದ್ವಿತೀಯ, ಕೃಷ್ಣರಾಜ್ ಬೋಳಾರ, ರೋಷನ್ ಪುತ್ರನ್ ಕೋಡಿಕಲ್ ತೃತೀಯ ಹಾಗೂ 86 ಕೆಜಿ ಮೇಲ್ಪಟ್ಟ ವಿಭಾಗದಲ್ಲಿ ರಕ್ಷಿತ್ ಆಳ್ವಾಸ್ ಮೂಡಬಿದ್ರೆ ಪ್ರಥಮ, ಸುದರ್ಶನ್ ಕೋಡಿಕಲ್ ದ್ವಿತೀಯ, ಅನುಷ್ ಸಸಿಹಿತ್ಲು, ಮೊಹಮ್ಮದ್ ಸಾಬಿತ್ ಬೆಂಗ್ರೆ ತೃತೀಯ ಹಾಗೂ ಮಹಿಳೆಯರ ವಿಭಾಗದ 37 ಕೆಜಿಯಲ್ಲಿ ಭೂಮಿಕಾ ಬೆಂಗ್ರೆ ಪ್ರಥಮ, ಕ್ಷಮಾ ಅಡ್ಯಾರ್ ಪದವು ದ್ವಿತೀಯ, ಜ್ಞಾನಿಕಾ ಅಡ್ಯಾರ್ ಪದವು, ನಿಖಿತಾ ಕೋಡಿಕಲ್ ತೃತೀಯ ಹಾಗೂ 44 ಕೆಜಿ ವಿಭಾಗದಲ್ಲಿ ನೇಹಾ ಬೋಳಾರ ಪ್ರಥಮ, ಅನ್ವಿತಾ ಬೋಳಾರ ದ್ವಿತೀಯ, ಯಶ್ಮಿತಾ ಕುದ್ರೋಳಿ, ತನುಶ್ರೀ ಕೋಡಿಕಲ್ ತೃತೀಯ ಬಹುಮಾನವನ್ನು ಪಡೆದರು. 48 ಕೆಜಿ ವಿಭಾಗದಲ್ಲಿ ದೀಕ್ಷಾ ಬೋಳಾರ ಪ್ರಥಮ, ಧೃತಿ ಅಡ್ಯಾರ್ ಪದವು ದ್ವಿತೀಯ, ಪ್ರೇಕ್ಷಾ ಬೋಳಾರ ಮತ್ತು ಜಿಯಾ ಪ್ರಶಾಂತ್ ಬೆಂಗ್ರೆ ತೃತೀಯ, 53 ಕೆಜಿ ವಿಭಾಗದಲ್ಲಿ ಶೌರ್ಯ ಬೋಳಾರ ಪ್ರಥಮ, ರಿಷಾ ಬೋಳಾರ ದ್ವಿತೀಯ, ಅನುಷಾ ಅಡ್ಯಾರ್ ಪದವು ಹಾಗೂ ದಿಯಾ ಬೋಳಾರ ತೃತೀಯ, 58 ಕೆಜಿ ವಿಭಾಗದಲ್ಲಿ ಅನ್ಯು ಶೆಟ್ಟಿ ಬೋಳಾರ ಪ್ರಥಮ, ಕಾವ್ಯ ಬೋಳಾರ ದ್ವಿತೀಯ, ಗ್ರೀಷ್ಮಾ ತೊಕ್ಕೊಟ್ಟು ಮತ್ತು ಅಕ್ಷತಾ ಬೆಂಗ್ರೆ ತೃತೀಯ ಹಾಗೂ 63 ಕೆಜಿ ವಿಭಾಗದಲ್ಲಿ ತೇಜಸ್ವಿನಿ ಆರ್ ಸುವರ್ಣ ಬೋಳಾರ ಪ್ರಥಮ, ಲಕ್ಷ್ಮೀ ಕೋಡಿಕಲ್ ದ್ವಿತೀಯ, ವಂದನಾ ಬ್ರಹ್ಮಾವರ ಮತ್ತು ಲತಿಕಾ ಬೆಂಗ್ರೆ ತೃತೀಯ, 69 ಕೆಜಿಯಲ್ಲಿ ಅತಿಥಿ ಶೆಟ್ಟಿ ಬೋಳಾರ ಪ್ರಥಮ, ಸಾಕ್ಷಿ ಬೋಳಾರ ದ್ವಿತೀಯ, ಜೆಸಿಕಾ ಸೆರಾನಾ ಜೋನ್ಸ್ ಕುದ್ರೋಳಿ ಹಾಗೂ ಸ್ಕಂದ ಸಿರಿಬೆಂಗ್ರೆ ತೃತೀಯ ಹಾಗೂ 69 ಕೆಜಿ ಮೇಲ್ಪಟ್ಟ ವಿಭಾಗದಲ್ಲಿ ಶಜಾ ಬೋಳಾರ ಪ್ರಥಮ, ಕೀರ್ತಿ ಕೆ ದಡ್ಡಲಕಾಡು ದ್ವಿತೀಯ, ರಿಲೇಖಾ ದಡ್ಡಲಕಾಡು ಮತ್ತು ಗಾಯತ್ರಿ ಕುಂದಾಪುರ ತೃತೀಯ ಸ್ಥಾನಿಗಳಾದರು. ದಸರಾ ರೂವಾರಿ ನಾಡೋಜ ಜಿ ಶಂಕರ್, ಜಯಸಿ ಕೋಟ್ಯಾನ್, ನಾರಾಯಣ್ ಕರ್ಕೇರ, ನಾರಾಯಣ್ ಕೋಟ್ಯಾನ್, ಭುವನೇಂದ್ರ ಕಿದಿಯೂರು ಮತ್ತಿತರರು ವಿಜೇತರಿಗೆ ಬಹುಮಾನವನ್ನು ನೀಡಿ ಗೌರವಿಸಿದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.